ಹಾಯ್ ಎಲ್ರಿಗೂ. ನಾನೀಗೊಂದು ಚಿಕನ್ ಮಸಾಲ ಮಾಡುವಂತ ಇದ್ದೀನಿ. ಚಿಕನ್ ಮಸಾಲ, ಚಿಕನ್ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಮಸಾಲ ಮಾಡುವಂತ, ಚಿಕನ್ ಸುಕ್ಕ ಮಸಾಲ. ಅದಕ್ಕೆ ಏನೆಲ್ಲ ಸುಕ್ಕ ಮಾಡುವಂತ ಇದ್ದೀನಿ. ಅದಕ್ಕೆ ಏನೆಲ್ಲ ಬೇಕಂತ ನಿಮಗೆ ತೋರಿಸ್ತೀನಿ ನಾನು. ಬನ್ನಿ ನೋಡ್ಕೊಂಡು ಬರುವ. ಬನ್ನಿ. ಚಿಕನ್ ಸುಕ್ಕ, ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ ಮಾಡಲು ಚಿಕನ್ ತಗೊಂಡಿದ್ದೀನಿ. 1/4 kg ಇದೆ. ಒಂದು ಖಾರದ ಮೆಣಸು ತಗೊಂಡಿಲ್ಲ ನಾನು, ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ. ಒಂದು 15 ಉಂಟು. 15ರಲ್ಲಿ 20 ಉಂಟು. ಇಷ್ಟು ಬೇಡ, ನಾನು ಸ್ವಲ್ಪ ಜಾಸ್ತಿ ಮಾಡಿ ಇಡ್ತೀನಿ ಉಳಿದ್ರೆ. ಈರುಳ್ಳಿ ತಗೊಂಡಿದ್ದೀನಿ. ಇದು ಮಸಾಲೆಗೆ ಎಲ್ಲ. ಇದು ತೆಂಗಿನಕಾಯಿ ತುರಿ. ಬಂದು ಕೊತ್ತಂಬರಿ ಜಾಸ್ತಿ ಹಾಕಬೇಕು ಚಿಕನ್ಗೆ. ಒಂದು 5-6 ಸ್ಪೂನು ಇದೆ. ಒಂದು ಅದರ ಅರ್ಧದಷ್ಟು ಜೀರಿಗೆ ಹಾಕಬೇಕು. ಇಷ್ಟು ಒಂದೆರಡು, ಇದು ಎಷ್ಟು ಹಾಕ್ತೀವಿ ಅದರ ಅರ್ಧದಷ್ಟು ಇದು ಹಾಕಬೇಕು. ಇದು ಕಾಳು ಮೆಣಸು ಹಾಕಿದ್ದೀನಿ. ಇದು ಬೆಳ್ಳುಳ್ಳಿ ಹಾಕ್ತೀನಿ. ಸಾಸಿವೆ, ಮೆಂತ್ಯ ಮತ್ತು ಸೊಂಪು. ಗರಂ ಮಸಾಲೆಯಲ್ಲಿ ಗರಂ ಮಸಾಲೆಯಲ್ಲಿ ಇಷ್ಟೇ ಹಾಕೋದು ನಾನು, ಮತ್ತೆ ಬೇರೆ ಏನು ಹಾಕಲ್ಲ. ಇಷ್ಟೇ. ಇದೆಂತ ತೆಂಗಿನ ತುರಿ, ಇದನ್ನೆಲ್ಲ ಹುರ್ಕೊಂಡು ಬರ್ತೀನಿ ನಾನು. ನೋಡಿ ಮಸಾಲೆ ಹುರಿಯುವ. ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತೀನಿ. ನಿಮಗೆ ಯಾವ್ದು ಎಣ್ಣೆ ಯೂಸ್ ಮಾಡ್ತೀರ ಅದನ್ನು ಮಾಡಿ. ಕೆಲವೆಡೆ ತೆಂಗಿನ ಎಣ್ಣೆ ಸಿಗಲ್ಲ. ನನಗೆ ಊರಲ್ಲಿ ತಂದಿದ್ದೀನಿ ನಾನು. ಮೆಣಸು ಹಾಕ್ತೀನಿ. ಮೆಣಸನ್ನು ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಆಗಲಿ. ಒಂದೊಂದು ಐಟಮ್ ಫ್ರೈ ಮಾಡಬೇಕು, ಒಂದೊಂದೆಲ್ಲ. ಇದು ಮೆಣಸೊಂದು ಬೇರೆನೆ, ಈರುಳ್ಳಿ ಅದೆಲ್ಲ ಬೇರೆ. ನೋಡಿ ಮೆಣಸು ಫ್ರೈ ಆಯಿತು, ತೆಗ್ದೆ. ಈಗ ಸ್ಲೋ ಮೀಡಿಯಮ್ಮಲ್ಲಿ ಇಡಿ, ಕರ್ಚಬಾರ್ದು. ಕರ್ಚಿದ್ರೆ ಅದು ಕಹಿ ಬರುತ್ತೆ ಚಿಕನ್ನು. ನಾನು ಇದು ಹಾಕಿದೆ. ಈಗ ಕೊತ್ತಂಬರಿ ಹಾಕುವಾಗಲೇ ಇದನ್ನು ಧನಿಯಾ ಕೂಡ ಬೇವರೆ ಹಾಕಬೇಕು. ಅದರದ್ದು ಇದು ತೆಗಿಯೋಲ್ಲ ಅಂತ ನಾನು ತೆಗೆದು ಇಟ್ಟು ಕ್ಲೀನ್ ಮಾಡಿ ಇಡೋದು. ನಾನು ಯಾವಾಗಲೂ ಸ್ಟೋರ್ ಮಾಡಿ ಇಡೋದು. ನಾವು ಹಾಗೇನೆ ಮಾಡಿ ಇಡೋದು ನಮಗೆ. ಮತ್ತು ಇದರಲ್ಲಿ ಸೊಂಪು, ಗರಂ ಮಸಾಲೆ, ಮೆಂತ್ಯ ಅದು ಎಲ್ಲ ಹಾಕ್ತೀನಿ. ಮತ್ತು ಜೀರಿಗೆ ಈಗ ಹಾಕಲ್ಲ, ಕಾಳು ಮೆಣಸು ಹಾಕ್ತೀನಿ. ಹೋಗಬೇಡ. ಸಾಸಿವೆ ಹಾಕ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಸಾಸಿವೆ ಇದೆಲ್ಲ ಒಟ್ಟಿಗೆ ಫ್ರೈ ಮಾಡಲಿಕ್ಕೆ. ಚೆನ್ನಾಗಿ ಫ್ರೈ ಆದ್ರೇನೆ ಹಾಲಾಗ್ನ ತಂಬೇವು. ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಪಟ್ ಪಟ್ ಸೌಂಡ್ ಎಷ್ಟು ಸ್ಮೆಲ್ ಬರ್ತುಂಟು ಗೊತ್ತುಂಟಾ. ಗರಂ ಮಸಾಲೆ ಎಲ್ಲ ಹಾಕಿದ್ದೀನಿ ಇದರಲ್ಲಿ. ತುಂಬ ಸ್ಮೆಲ್ ಬರ್ತುಂಟು, ಖುಷಿಯಾಗುತ್ತದೆ ಪರಿಮಳ. ಚಿಕನ್ ಮಾಡಿದಾಗೇನೆ ಆಯಿತು. ನೋಡಿ ಇದು ಆಯಿತು. ನೋಡಿ ಒಟ್ಟಿಗೆ ಹಾಕ್ತೀನಿ. ಮೆಣಸೆಲ್ಲ ಒಟ್ಟಿಗೆ ಪುಡಿ ಮಾಡಲಿಕ್ಕಿದೆ. ಈಗ ಒಂದು ಉಂಟು ನೋಡಿ, ಈಗ ಬೇರೆಯೇ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಈರುಳ್ಳಿ ಉಂಟಲ್ವ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ ಈರುಳ್ಳಿ ಫ್ರೈ ಆಗ್ತುಂಟು. ನೋಡಿ ಈರುಳ್ಳಿ ಫ್ರೈ ಆಗ್ತುಂಟು. ಈಗ ನಾವು ಇದಕ್ಕೆ ಎಂತ ಗೊತ್ತುಂಟ, ಈರುಳ್ಳಿ ಫ್ರೈ ಆಗುವಾಗ ನಾವು ಇದಕ್ಕೆ ಜೀರಿಗೆ ಹಾಕಬೇಕು. ಜೀರಿಗೆ ಈಗ ಫ್ರೈ ಮಾಡಬೇಕು.
ಈರುಳ್ಳಿ ಫ್ರೈ ಆಗುವಾಗ ಈಗ ಜೀರಿಗೆ ಹಾಕಬೇಕು. ಜೀರಿಗೆ ಈರುಳ್ಳಿ ಒಟ್ಟಿಗೆ ಫ್ರೈ ಆಗಬೇಕು. ಮತ್ತು ನಾವು ರೆಡಿ ಮಾಡಿಟ್ಟಿದ್ದ ಬೆಳ್ಳುಳ್ಳಿಯನ್ನು ಹಾಕಬೇಕು. ಇದನ್ನು ಕೂಡ ಇದಕ್ಕೆ ಫ್ರೈ ಮಾಡಿ ನಾವು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಈರುಳ್ಳಿ ಅದು ಒಟ್ಟಿಗೆ 3 ಹಾಕಿ ಫ್ರೈ ಮಾಡಬೇಕು. ಇದನ್ನು ಹೆಚ್ಚಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ, ಮಸಾಲೆ ಮಾತ್ರ ಒಟ್ಟಿಗೆ ಮಾಡಿ ಮತ್ತು ಇದನ್ನು ಮಾಡಿ ಮತ್ತು ತೆಂಗಿನಕಾಯಿ ಹಾಕಿ ತಿರುಗಿಸೋದು. ನಿಮಗೆ ತೋರಿಸ್ತೀನಿ ನಾನು ಅದೆಲ್ಲ. ಇದು ಫ್ರೈ ಆಗಲಿ ನೋಡಿ, ಇದು ಫ್ರೈ ಆಯಿತು. ಇದನ್ನು ತೆಗಿಯುವ. ಫ್ರೈ ಎಷ್ಟು ಆದರೆ ಆಯಿತು, ಈರುಳ್ಳಿ ಎಲ್ಲ ಇದನ್ನು ತೆಗಿಯುವ. ಈಗ ನಾವು ತೆಂಗಿನಕಾಯಿ ಹುರ್ಕೊಳ್ವ. ತೆಂಗಿನ ಇದು ಹುರ್ಕೋಬೇಕು. ಇದು ಹುರ್ಕೊಳ್ಳೋದಿದ್ರೆ ಪಲ್ಯ ಇದು ತುಂಬ ಕೆಲಸ ಇರುತ್ತೆ. ಇದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ. ಇದಕ್ಕೆ ತಿನ್ನಲಿಕ್ಕೆ ರುಚಿ ಇರುತ್ತೆ. ಯಾವಾಗಲೂ ಚಿಲ್ಲಿ ಮಾಡ್ತಿದ್ದೀನಿ. ಹಲ್ದಿ ಹಾಕಿ ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ. ಇದು ಎಷ್ಟು ಚೆನ್ನಾಗಿ ಫ್ರೈ ಆಯಿತು ಅಷ್ಟು ಚೆನ್ನಾಗಿ ಇರುತ್ತೆ ಪಲ್ಯ. ಫ್ರೈ ಮಾಡಿ ಬರ್ತೀವಿ. ನಾವು ಎಷ್ಟು ಚೆನ್ನಾಗಿ ತೆಂಗಿನಕಾಯಿಯನ್ನು ಹುರಿತೀವಿ ಅಷ್ಟು ಚೆನ್ನಾಗಿ ಚಿಕನ್ ಸುಕ್ಕ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರಿಬೇಕು. ಹುರ್ಕೊಂಡು ಪರಿಮಳ ಘಮ 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 ಅಂತ ಇರಬೇಕು. ಆಗ ನಮ್ಮದು ತೆಂಗಿನಕಾಯಿ ರೆಡಿ ಆಯ್ತಂತ. ನಾನು ತುಂಬ ದಿನ ಆಯ್ತು ಈ ಥರ ಮಾಡಿ. ಯಾವಾಗಲೂ ಚಿಲ್ಲಿ ಮಾಡ್ತಿದ್ದೆ. ಇವತ್ತೊಂದು ದಿನ ಹಾಗೆ ಮಾಡುವಂತಾಯಿತು. ಓಕೆ, ತುಂಬ ಟೈಮು ತಗೊಳ್ದೆ ಇದಕ್ಕೆ. ಸ್ವಲ್ಪ ಚಿಲ್ಲಿಗಾದ್ರೆ ಅಷ್ಟು ಟೈಮ್ ಇಲ್ಲ, ಇದಕ್ಕೆ ಸ್ವಲ್ಪ ಟೈಮ್ ಇರುತ್ತೆ. ನೋಡಿ ಸಾಕಿಷ್ಟು ಆಯಿತು. ನೋಡಿ, ನಾನು ಈಗ ಚಿಕನನ್ನು ಇದು ಮಸಾಲ ಫ್ರೈ ಮಾಡಿ ಆಯಿತು. ಅದನ್ನೀಗ ಇದಕ್ಕೆ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ. ಇದನ್ನೆಲ್ಲ ಇದು ಮಾಡಬೇಕು, ಗ್ರೈಂಡ್ ಮಾಡಬೇಡ, ಹುಡಿ ಮಾಡ್ಕೊಂಡು ಬರಬೇಕು. ಈಗ ನಾನು ಅದಕ್ಕಿಂತ ಮುಂಚೆ ನಾನು ಚಿಕನನ್ನು ಬೇಲಿಗೆ ಇಡ್ತೀನಿ. ಯಾಕಂದರೆ ಚಿಕನ್ ಬೇಲಿಗೆ ಇಟ್ಟರೆ ನನಗೆ ಚೆನ್ನಾಗಿ ಬೇಗ ಆಗುತ್ತೆ. ಚಿಕನ್ ಬೇಲಿಗೆ ಇಡಲಿಕ್ಕೆ ಟೊಮೆಟೊ, ನೀರುಳ್ಳಿ, ಇದು ಕರಿಬೇವು ಮತ್ತು ಇದನ್ನು ಹಾಕಿ ಬೇಲಿಗೆ ಇಟ್ಟು ಹಲ್ದಿ ನೋಡಿ ಬಾಣಲೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತೀನಿ. ತೆಂಗಿನ ಎಣ್ಣೆ ಹಾಕಿದೆ ನಾನು. ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಜೀರಿಗೆ ಸ್ವಲ್ಪ ಬಿಸಿ ಆಗಲಿ. ಅದು ಇದನ್ನು ಫಸ್ಟು ಹುಡಿ ಮಾಡ್ತೀನಿ. ಇದು ನೋಡಿ, ಈರುಳ್ಳಿ ಚೆನ್ನಾಗಿ ಇದಾಯಿತು. ಇನ್ನು ಟೊಮೆಟೊ ಹಾಕುವ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು, ಇಲ್ಲಿ ಮಸಾಲ ಹುಡಿ ಆಗ್ತುಂಟು. ಮಸಾಲ ನೋಡಿ ಚೆನ್ನಾಗಿ ಹುಡಿ ಆಯಿತು. ನೋಡಿ ಚೆನ್ನಾಗಿ ಹುಡಿ ಆಯಿತು. ಅದಕ್ಕೆ ಈಗ ನಾನು ಇದನ್ನು ಹಾಕಿ ಸ್ವಲ್ಪ ಒಂದು ಸುತ್ತು ಹಾಕ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆಯನ್ನು ಹಾಕಿ ಒಂದು ಸುತ್ತು ತಿರುಗಿಸ್ತೀನಿ. ಅದು ಕೂಡ ಹಾಗೆ ಮಾಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಇದು ತಿರುಗಿಸುವ. ನೋಡಿ ಫ್ರೈ ಆಯಿತು ಚೆನ್ನಾಗಿ. ನೋಡಿ ಚೆನ್ನಾಗಿ ಫ್ರೈ ಆಯಿತು.
ಚೆನ್ನಾಗಿ ಆಯಿತು ಫ್ರೈ. ಈಗ ನಾವು ಚಿಕನ್ ಹಾಕುವ. ಚಿಕನ್ ಮಗ ಇದ್ದಿದ್ದನ್ನು ಚಿಕನ್ ಹಾಕುವ. ಚಿಕನ್ನು ಇದು ಇಷ್ಟೊತ್ತು ಮಾಡಿಲ್ಲ ನಾನು. ಚಿಲ್ಲಿ ಚಿಕನ್ ಅಲ್ಲ ಇದು, ನಮ್ಮ ಮಂಗಳೂರು ಕೋರಿ ಸುಕ್ಕ. ಮಂಗಳೂರು ಕೋರಿ ಸುಕ್ಕ ಅಂತಾರೆ ಇದಕ್ಕೆ ಸ್ವಲ್ಪ ಹಲ್ದಿ ಹಾಕುವ. ಹಲ್ದಿ ಸ್ವಲ್ಪ ಅದಕ್ಕೂ ಕೂಡ ಹಾಕಿದ್ದೀನಿ. ತೆಂಗಿನಕಾಯಿ ತುರಿಗೆ ಅದಕ್ಕೆ ಚೆನ್ನಾಗಿ ಕಲ್ಸ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ, ಇದು ಮಸಾಲ. ಅದಕ್ಕೆ ಇನ್ನು ನಾನು ತೆಂಗಿನಕಾಯಿ ತುರಿ, ಇದು ನೀರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿದೆ. ಈಗ ತೆಂಗಿನಕಾಯಿ ತುರಿ ಹಾಕಿ ಒಂದು 2 ಸುತ್ತು ತಿರುಗಿಸ್ತೀನಿ ಅಷ್ಟೇ. 2 ಸುತ್ತು ತಿರುಗಿಸ್ಕೊಂಡು ಬರ್ತೀನಿ. 2 ಸುತ್ತು, ಹೆಚ್ಚಿಲ್ಲ, 2 ಸುತ್ತು. ಹೆಚ್ಚು ಗ್ರೈಂಡ್ ಮಾಡಲಿಕ್ಕಿಲ್ಲ, ನೀರು ಹಾಕ್ಲಿಕ್ಕಿಲ್ಲ, ಏನು ಹಾಕ್ಲಿಕ್ಕಿಲ್ಲ. ಎಲ್ಲ ಗ್ರೈಂಡ್ ಮಾಡಿ ಆಯಿತು. ಇದಕ್ಕೆ ಹಾಕ್ತೀನಿ ನೋಡಿ, ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಿ. ಇದನ್ನು ಪೂರ ಮಸಾಲನೆಲ್ಲ ತೆಂಗಿನಕಾಯಿ ತುರಿ, ಈರುಳ್ಳಿ ತುರಿ ಎಲ್ಲ ಹಾಕಿದ್ದೀನಿ. ಇಷ್ಟು ಆಗ್ತದೆ. ಇನ್ನು ಮತ್ತು ಅದಕ್ಕೆ ಮಿಕ್ಸ್ ಮಾಡೋದು. ನಮಗೆ ಗ್ರೇವಿ ಜಾಸ್ತಿ ಬೇಕಾದರೆ ನಾವು ಹೀಗೆ ಹಾಕೋದು ಅಂತ ಹಾಗೆ ಹಾಕಿದರೆ ಆಯಿತು. ಸ್ವಲ್ಪ ನೀರು ಹಾಕಿ ನಾನು ಕಲಿಸಿರ್ತೀನಿ. ನೀರು ಹಾಕೋದಕ್ಕಲ್ಲ, ಲಾಸ್ಟಿಗೆ ಸ್ವಲ್ಪ ನೀರು ಹಾಕ್ತೀನಿ ಮಸಾಲೆ ಹಾಕಿದ ಮೇಲೆ. ಕರ್ಜಿ ಹೋಗ್ತಲ್ವ ಚಿಕನ್ ಅಷ್ಟೇ ನೋಡಿ. ಇದು ಈಗ ಬೇಯಲಿ, ಬೇಯಿದ ಮೇಲೆ ಮಸಾಲೆ ಮತ್ತೆ ಹಾಕೋದು. ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಈಗ ಅಷ್ಟೇ ನಾವು ತೆಂಗಿನಕಾಯಿ ತುರಿ ಇದು ಮಸಾಲೆ ಹಾಕ್ತೀನಿ. ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಹಾಕಿದೆ. ನನಗೆ ಗ್ರೇವಿ ಬೇಕಂತ. ನಮ್ಮ ಮ್ಯಾಂಗ್ಳೂರು ಸ್ಟೈಲ್ ಚಿಕನ್ ಅಂದರೆ ಇದೆ. ಸ್ವಲ್ಪ ನಾನು ಇದು ಕೂಡ ಹಾಕ್ತೀನಿ. ಅದಕ್ಕೆ ನೀರಿನ ಅಂಶ ಇಲ್ಲ ಅದರಲ್ಲಿ. ಇದನ್ನು ತುಳಿದದ್ದೆಲ್ಲ ಸ್ವಲ್ಪ ಹಾಕ್ತೀನಿ. ನನಗೆ ಸ್ವಲ್ಪ ಗ್ರೇವಿ ಆದರೂ ಪರವಾಗಿಲ್ಲ. ಇನ್ನೊಂದು 2 ಇದು ಮಾಡೋದಕ್ಕಿಂತ ನಾವು ಸುಕ್ಕ ಕೂಡ ಮಾಡ್ಬೋದು, ನಮಗೆ ಹೇಗೆ ಬೇಕೋ ಹಾಗೆ. ನನಗೆ ಇಷ್ಟು ಸಾಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಆದರೆ ಇದು ಹಾಕಬೇಕಲ್ವ, ಬೇಯಬೇಕಲ್ವ. ಉಪ್ಪು ನೋಡಬೇಕು ಹೇಗೆ ಉಂಟು ಅಂತ. ಉಪ್ಪೆಲ್ಲ ನೋಡ್ತೀನಿ. ಈಗ ಆಯ್ತು. ಇದು ನಾನು ಸ್ವಲ್ಪ ಇದು ಈ ಥರನೇ ಮಾಡಿದೆ. ಯಾಕಂದರೆ ಇದು ಫುಲ್ಲು ಸುಕ್ಕ ಥರ ಮಾಡ್ಬೋದು, ಬಿಡಿ ಬಿಡಿಯಾಗಿ. ನನಗೆ ಅದು ಇಷ್ಟ ಇಲ್ಲ. ನನಗೆ ಈ ಥರ ಅಂದ್ರೆ ಇಷ್ಟ. ಸ್ವಲ್ಪ ನೀರು ಹಾಕಿದ್ದಾಗ ಅದೇ ಇಟ್ಟು ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ. ರೆಡಿ ಆಯಿತು. ಇದು ತುಂಬ ಚೆನ್ನಾಗಿ ರೆಡಿ ಆಯಿತು ನೋಡಿ. ಚಿಕನ್ ಸುಕ್ಕ ರೆಡಿ ಆಯಿತು. ಕುದೀತಾನೆ ಉಂಟು. ರೆಡಿ ಆಯಿತು. ಆದರೆ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಸ್ವಲ್ಪ ಖಾರ ಆಗಿದೆ. ಖಾರ ಆದರೂ ಪರವಾಗಿಲ್ಲ, ಯಾಕಂದರೆ ನಾವು ಮಕ್ಕಳಿಗೆ ಸ್ವಲ್ಪ ಆದರೂ ಖಾರ ಕೊಡಬೇಕು. ಎಲ್ಲ ಚಪ್ಪೆ ಮಾಡಿ ಕೊಟ್ಟರೆ ಅದು ಬೇಕು ಕೂಡ ಒಳ್ಳೆಯದಲ್ಲ. ಸ್ವಲ್ಪ ಖಾರನೂ ಸಿಗಬೇಕು ಮಕ್ಕಳಿಗೆ. ಇಷ್ಟ ಆಯಿತು ನೋಡಿ. ನೋಡಿದಾರಲ್ಲ ನಾನು ಮಾಡಿದ ಚಿಕನ್ ಕರಿಯನ್ನು. ಹೀಗೆ ಒಮ್ಮೆ ಮಾಡಿ. ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಕರಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಮಂಗಳೂರು ಫೇಮಸ್ ಅದೆಲ್ಲ ಚಿಕನ್ ಸುಕ್ಕ ಕರಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ ಬಟನನ್ನು ಒತ್ತಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.